ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ತುರಾ ಅಲ್ಲಿ ಫಾರೆಸ್ಟ್ಗೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ಹೇಳ್ತೇನೆ. ತುರಾ ಅಲ್ಲಿ ಅರಣ್ಯಗೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ಹೇಳ್ತೇನೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು, ಬೆಳಿಗ್ಗೆ ಶುರು ಆಗಿದೆ. ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತದೆ. ಗಾಳಿಯ ಸೌಂಡ್ ಕೇಳ್ಬೋದು. ಬಂತು ಗಾಳಿ ಬಂತು. ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು, ಸ್ವಲ್ಪ ಬಿಸಿಲು ಸಹ ಉಂಟು. ಇವತ್ತು ದೂರ ಟ್ರಾವೆಲ್ಗೆ ಹೊಡೆದು ತುರಾ ಅಲ್ಲಿ ಫಾರೆಸ್ಟ್, ಇಲ್ಲದ್ರೆ ತುರಾ ಅಲ್ಲಿ ಅರಣ್ಯ ಕನ್ನಡದಲ್ಲಿ ಹೇಳುದು. ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ, ಸೀದಾ ಹೋಗುವ. ಇದರ ಸ್ಪೆಲ್ಲಿಂಗ್ ಹೇಗೆ TURAHALLI ತುರಾ ಅಲ್ಲಿ ಅರಣ್ಯಕ್ಕೆ ಇವತ್ತು ಟ್ರಾವೆಲಿಂಗ್ ಮಾಡುವ ಬನ್ನಿ. ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು. ಬೆಳಿಗ್ಗೆ ಶುರು ಆಗಿದೆ, ಒಳ್ಳೆ ಸ್ಪೀಡ್ ಅಲ್ಲಿ ಗಾಳಿ ಬರ್ತುಂಟು. ಇವಾಗ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಒಳ್ಳೆ ರೀತಿ ಉಂಟು. ಒಳ್ಳೆ ರೀತಿಯಲ್ಲಿ ಬಿಸಿಲು ಸಹ ಉಂಟು. ಈಗ ಊಟ ಮಾಡಿ ಸೀದಾ ಬಂದದ್ದು. ಊಟ ಮಾಡಿದಲ್ಲ, ದೋಸೆ ಮತ್ತು ಉಪ್ಪಿನಕಾಯಿ ತಿಂದು ಸೀದಾ ಈಚೆಗೆ ಬಂದೆ. ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು ಗೈಸ್. ಏನಂತ ಗೊತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಸ್ಪೀಡ್ ಆಗಿ ಗಾಳಿ ಬರ್ತುಂಟು. ಇವತ್ತು ದೂರ ಹೋಗುದಂತ ಆಗ ಹೇಳಿದ್ದೇನೆ, ತುರಾ ಅಲ್ಲಿ ಪ್ಲೇಸಿಗೆ ಹೋಗುದು. ತುರಾ ಅಲ್ಲಿ ಫಾರೆಸ್ಟ್, ಇಲ್ಲದ್ರೆ ತುರಾ ಅಲ್ಲಿ ಅರಣ್ಯ ಅಂತ ಹೇಳುತ್ತಾರೆ. ಇದು ಎಲ್ಲಿರುವುದು? ಬೆಂಗಳೂರಿಂದ 20 ಕಿಲೋಮೀಟರ್ ಇರುವುದು ಈ ಪ್ಲೇಸ್ಗೆ. ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿಂದ 20 ಕಿಲೋಮೀಟರ್ ಇರುವುದು, ಹತ್ತಿರ ಇರುವುದು. ತುರಾಲಿಯಲ್ಲಿ ಇರುವುದು ಬೆಂಗಳೂರಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುವುದು. ಕರೆಕ್ಟ್ ಲೊಕೇಶನ್ ಅಲ್ಲಿ ಕನಕಪುರ ರಸ್ತೆ ಮೂಲಕ ಈ ಪ್ಲೇಸ್ ಹೋಗಬೇಕು. ತುರಾ ಅಲ್ಲಿ ಫಾರೆಸ್ಟ್ ಹೋಗಬೇಕು. ಬೆಂಗಳೂರಿನಲ್ಲಿ ಉಳಿದಿರುವ ಒಂದು ಅರಣ್ಯವಾಗಿದೆ ಈ ಪ್ಲೇಸ್. ಒಳ್ಳೆ ಒಯ್ಬಿರೋ ಪ್ಲೇಸ್. ಇದು ಎಷ್ಟು ಎತ್ತರದಲ್ಲಿ ಉಂಟು? 888 ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ. ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು. ಗಾಳಿಯ ಸೌಂಡ್ ಕೇಳ್ಬೋದು. ನನ್ನ ಸೌಂಡ್ ಎಷ್ಟು ಕೇಳ್ತು ಅಂತ ಗೊತ್ತಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ ಇದು ಟೋಟಲ್ ಎಷ್ಟು ಎಕರಲ್ಲಿ ಉಂಟು? 586 ಎಕರಲ್ಲಿ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿರುವ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿದ್ದು. ಗಾಳಿ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು ಗಾಳಿ. ತುರಾ ಅಲ್ಲಿ ಫಾರೆಸ್ಟ್, ಇಲ್ಲದ್ರೆ ತುರಾ ಅಲ್ಲಿ ಅರಣ್ಯ. ಇದು ಎಲ್ಲಿ ಇರುವುದು ಆಗ ಹೇಳಿದ್ದೇನೆ, ಬೆಂಗಳೂರಿನಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ. ಒಳ್ಳೆ ಒಯ್ಬಿರೋ ಪ್ಲೇಸ್. ಯಾವ ತಿಂಗಳಲ್ಲಿ ಹೋದ್ರೊಳ್ಳೋದು? ಮಳೆಗಾಲ ನಂತರ ಹೋದ್ರೊಳ್ಳೋದು. ಆ ಟೈಮಲ್ಲಿ ಹೋದ್ರೆ ಗ್ರೀನ್ ಆಗಿರ್ತದೆ, ಒಳ್ಳೆ ರೀತಿಯಲ್ಲಿ ಒಯ್ಬಿರ್ತದೆ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿಗೆ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಆಗಿ ಹೋಗುದು. ಮತ್ತೊಂದು ಹೇಳ್ಬೇಕಾದ್ರೆ ಬೆಂಗಳೂರಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುವುದು. ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಇದ್ದರೆ ಈ ಪ್ಲೇಸ್ಗೆ ಮಿಸ್ ಮಾಡದೆ ಹೋಗಿ. ಒಳ್ಳೆ ರೀತಿಯ ಒಂದು ಪ್ಲೇಸ್. ಈ ಬೆಂಗಳೂರಿನಲ್ಲಿ ಉಳಿದಿರೋ ಒಂದು ಅರಣ್ಯ ಆಗಿದೆ. ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು. ನನ್ನ ಸೌಂಡ್ ಕೇಳ್ತಾ ಅಂತ ನನಗೆ ಗೊತ್ತಿಲ್ಲ. ತುರಾಲಿ ಫಾರೆಸ್ಟ್ ಕರಿಸ್ಮಾ ಬೆಟ್ಟದ ಸಾಲು ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡೋದು. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಸೈಕ್ಲಿಂಗ್, ಬೈಕಿಂಗ್, ಟ್ರಕ್ಕಿಂಗ್ ಎಲ್ಲ ಉಂಟು. ಒಳ್ಳೆ ಒಯ್ಬಿರೋ ಪ್ಲೇಸ್. ನಮ್ಮ ಊರಲ್ಲಿ ಒಳ್ಳೆ ರೀತಿಯಲ್ಲಿ ಇದು ಗಾಳಿ ಉಂಟು, ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಗಾಳಿ ಉಂಟು ಗೈಸ್ ಫ್ರೆಂಡ್ಸ್. ಒಂದು ದೊಡ್ಡ ಒಂದು ಗರುಡ ಹೋಗ್ತುಂಟು ಮೇಲೆ. ನಮ್ಮೂರಲ್ಲಿ ನನ್ನ ಮದರ್ ಟಂಗ್ ಅಲ್ಲಿ ಅದನ್ನು ಗಿಡಿ ಅಂತಾರೆ, ಗಿಡಿ.
ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಡ್ತಾನೆ ಬೆಲ್ ಅನ್ನು ಟೈ ಮಾಡಿ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ಒಂದು ಪ್ರಿಪೇರ್ ಮಾಡದೆ ಒಂದು ವಿಡಿಯೋ ನೋಡುವ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.